ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಮಾಲತಿ ರಮೇಶ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದಿಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಈ ಕಾರ್ಯಕ್ರಮದ ಮೊದಲಿಗೆ ನಿಮ್ಮದೊಂದು ಚಿಕ್ಕ ಪರಿಚಯವನ್ನು ನಮಗೆ ಮಾಡಿಕೊಡಿ. ಅಂದರೆ ನಿಮ್ಮ ಊರು, ನಿಮ್ಮ ಸಂಪೂರ್ಣ ಹೆಸರು, ಊರು, ಕುಟುಂಬ, ಕಲಿತ ಶಾಲಾ ಕಾಲೇಜ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ. ನನ್ನ ಹೆಸರು ಮಾಲತಿ ರಮೇಶ್ ಅಂತ. ನನ್ನ ಊರು ಹುಟ್ಟೂರು ಕೆಂಜೂರು, ಅದು ಹೆಬ್ರಿ ಮತ್ತು ಕೊಕ್ಕರಣೆ ಮಧ್ಯೆ ಬರ್ತದೆ, ಕೆಂಜೂರು ಅಂತ. ನಾವು 7 ಜನ ಮಕ್ಕಳು. ನನ್ನ ಪಪ್ಪ ಅಮ್ಮ ಮತ್ತು 4 ಜನ ಅಕ್ಕಂದಿರು ಮತ್ತು 2 ಅಣ್ಣಂದಿರು, 7 ಜನ ಮಕ್ಕಳು ನಾವು. ನನ್ನ ಪ್ರಾಥಮಿಕ ಶಾಲೆ ಕೆಂಜೂರು ವೀರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕೆಂಜೂರು ಅಂತ, ಅಲ್ಲೇ ಆಯಿತು. ಆಮೇಲೆ ಹೈಸ್ಕೂಲಿಂದ PU ವರೆಗೆ ಕೊಕ್ಕರಣೆಯಲ್ಲಿ ಗೌರ್ಮೆಂಟ್ PU ಕಾಲೇಜ್ ಅಂತ ಉಂಟು, ಅಲ್ಲಿ ಆಯಿತು. ಆನಂತರ ಅಲ್ಲೇ ಕೊಕ್ಕರಣೆಯಲ್ಲಿ ಡಿಗ್ರಿ ಕಾಲೇಜ್ ಇತ್ತು, BK ಶೆಟ್ಟಿ ಮೆಮೋರಿಯಲ್ ಕಾಲೇಜ್ ಅಂತ, ಅಲ್ಲಿ 3 ವರ್ಷ ಡಿಗ್ರಿ ಕಲಿತು ಇದ್ದೆ ನಾನು. ಹೌದು. ಮತ್ತೆ ಈಗ ಇರುದೆಲ್ಲಿ? ಈಗ ಕೆಮ್ಮಣ್ಣು. ಮದುವೆ ಆಯ್ತು, ಮದುವೆ ಆದ್ಮೇಲೆ ಕೆಮ್ಮಣ್ಣು, ಉಡುಪಿ ಕೆಮ್ಮಣ್ಣಲ್ಲಿ ಇದ್ದೇನೆ. ಹೌದಾ? ಮನೆಯಲ್ಲಿ ಯಾರೆಲ್ಲ? ಮನೆಯಲ್ಲಿ ಒಂದು ಹಸ್ಬೆಂಡ್ ರಮೇಶ್ ಭಂಡಾರಿ ಅಂತ, ಅವರು ಗಲ್ಫಲ್ಲಿ ಇದ್ರು. ಇಷ್ಟು ಒಂದು 22 ವರ್ಷ ಗಲ್ಫಲ್ಲಿ ಇದ್ರು ಮದುವೆ ಆದ್ಮೇಲೆ. ಈಗ ಒಟ್ಟಿಗೆ ಮನೆಯಲ್ಲಿ ಇದ್ದೇವೆ. 2 ಮಕ್ಕಳು. ರೋಹನ್ ಅಂತ, ಅವನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಆಗಿ ಜಾಬ್ ಅಲ್ಲಿ ಇದ್ದಾನೆ. ಮಗಳು ರಶ್ಮಿತಾ, ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಮಿಲಾಗ್ರಸ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಮತ್ತೆ ವೃತ್ತಿ ಅಂತ ಇಲ್ಲ, ಹೀಗೆ ಸೋಷಿಯಲ್ ವರ್ಕರ್ ಆಗಿ. ನಮ್ದು ಚಂಡೆ ಬಳಗ ಇತ್ತು, ಸವಿತಾ ಸಮಾಜ ಚಂಡೆ ಬಳಗ, ಅದರಲ್ಲಿ ಇದ್ದೇನೆ. ಮತ್ತೆ ಭಜನಾ ಬಳಗ ಇತ್ತು, ನಾಗೇಶ್ವರ ಭಜನಾ ಬಳಗ. ಮತ್ತೆ ಕೆಮ್ಮಣ್ಣಲ್ಲಿ ಒಂದು ಭದ್ರಕಾಳಿ ದೇವಸ್ಥಾನ ಅಂತ ಉಂಟು, ಅಲ್ಲಿ ಟ್ರಸ್ಟಿಯಾಗಿ ಮಾಡಿದ್ದಾರೆ ನನ್ನನ್ನು, 4 ವರ್ಷ ಆಯ್ತು. ಮತ್ತೆ ಅಲ್ಲಿ ಒಂದು ಭಜನಾ ಮಂಡಳಿ ಉಂಟು ನಮ್ದು. ಮತ್ತೆ ವರಮಹಾಲಕ್ಷ್ಮಿ ಬಳಗ ಅಂತ ಉಂಟು. ಹೀಗೆ ಸೋಷಿಯಲ್ ವರ್ಕ್, ಸಂಘ ಅದು ಅಂತ ಹೇಳಿ ತುಂಬಾ ಚಟುವಟಿಕೆಯಿಂದ ಇದ್ದೀರಿ. ಅದರ ಮಧ್ಯದಲ್ಲಿ ಈ ಬರೆಯುವಂತಹ ಹವ್ಯಾಸವನ್ನು ಸಹ ನೀವು ಇಟ್ಕೊಂಡಿದ್ದೀರಿ. ಹೌದೌದು. ಇದು ಯಾವಾಗಿಂದ ಈ ಬರವಣಿಗೆಯಲ್ಲಿ ಆಸಕ್ತಿ ಯಾವಾಗಿಂದ ನಿಮ್ಮಲ್ಲಿ? ನನ್ಗಂದ್ರೆ ಚಿಕ್ಕಂದಿನಿಂದಲೂ ಎಂತ ಬರಿಬೇಕು, ಕತೆ ಪುಸ್ತಕ ಓದು ಅಂದ್ರೆ ತುಂಬಾ ಇಷ್ಟ. ನಮ್ ತಂದೆ ಉಡುಪಿಯವರೇ, ಅವರು ಲೈಬ್ರರಿಯಿಂದ ಬರುವಾಗ, ಮನೆಗೆ ಬರುವಾಗ ಸಾಯಿಸುತ್ತೆ, ತ್ರಿವೇಣಿ ಅವರದ್ದೆಲ್ಲ ಕಾದಂಬರಿ ತರ್ತಿದ್ರು, ಅದನ್ನು ಓದ್ತಾ ಇದ್ದೆ. ಮತ್ತೆ ಮಂಗಳ, ಪ್ರಜಾಮತ ಅದೆಲ್ಲ ಓದ್ತಾ ಇದ್ದೆ. ಮತ್ತೆ ಅದರಲ್ಲೆಲ್ಲ ಕತೆ ಕವನೆಲ್ಲ ನೋಡಿ ನನಗೂ ಒಂದು ಪುಟ್ಟ ಆಸೆ ಬಂತಲ್ಲಿ. ಒಂಚೂರು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಆವಾಗ ಟಿವಿ ಎಲ್ಲ ಇಲ್ಲ ಅಲ್ಲ, ರೇಡಿಯೋದಲ್ಲಿ ಪ್ರೋಗ್ರಾಮ್ ಎಲ್ಲ ಕೇಳ್ತಾ ಇದ್ದೆ. ಪತ್ರೋತ್ತರ ಕಾರ್ಯಕ್ರಮ ಅಂತ ಬರ್ತಿತ್ತು ಅವಾಗ. ಅದರಲ್ಲಿ ಹೀಗೆ ಒಂದು ಕಾರ್ಡ್ ಅಲ್ಲಿ ಒಂದಿನ ನಿಮ್ಮ ಕಾರ್ಯಕ್ರಮ ನನಗೆ ಇಷ್ಟ ಆಯ್ತು ಅಂತ ಹೇಳಿ ಒಂದು ಬರ್ದು ಹಾಕಿದೆ. ನಾವು ಅಂದ್ರೆ ಹಳ್ಳಿಯವರಲ್ಲ, ಮಂಗಳೂರವರು, ಯಾಕೆ ನಮ್ಮ ಕಾಗದ ನಮ್ಮ ಲೆಟರ್ ಯಾಕೆ ಹೇಗೆ ಓದ್ತಾರೆ ಅಂತ ಎಣಿಸಿ ಒಂದು ಗೀಚಿ ಹಾಕಿದೆ ಮನದಲ್ಲಿ, ಒಂದು ಆಸೆ ಇಟ್ಕೊಂಡು. ಮತ್ತೆ ಒಂದು ದಿನ ನನ್ನ ಹೆಸರು ಹೇಳಿದ್ರು, ಆವಾಗ ಮಾಲತಿ ಕುಮಾರಿ ಕೆಂಜೂರು ಅಂತ. ಹಾಗೆ ಮದುವೆ ಮುಂಚೆ ನನಗೆ ತುಂಬಾ ಖುಷಿ ಆಯ್ತು, ನನ್ನ ಹೆಸರು ಬಂತು ಅಂತ ಖುಷಿ ಆಯ್ತು. ಅದರಿಂದ ಸ್ಟಾರ್ಟ್ ಮಾಡಿದೆ. ಮತ್ತೆ ನಂಗೆ ಚಿಕ್ಕಂದಿನಿಂದ ಈ ನಾಟಕ ಮತ್ತೆ ಡ್ಯಾನ್ಸ್ ಎಲ್ಲ ತುಂಬಾ ಇಷ್ಟ. ಎಲ್ಲಿ ನಮ್ಮ ಶಾಲಾ ಕಾಲೇಜಲ್ಲಿ ಎಲ್ಲೇ ಡ್ಯಾನ್ಸ್ ನಾಟಕ ಪ್ರೋಗ್ರಾಮ್ ಇದ್ರು ನಾನು ಇದ್ದೇನೆ ಅದರಲ್ಲಿ ಮಧ್ಯದಲ್ಲಿ. ಒಟ್ನಲ್ಲಿ ಮೊದಲು ಬರ್ದಿದ್ದು ನೀವು ರೇಡಿಯೋಗೆ ಪ್ರಶ್ನೋತ್ತರ ವಿಭಾಗಕ್ಕೆ ನೀವು ಪತ್ರ ಬರ್ದಿರುವಂತದ್ದು, ಅದು ಮೊದಲು. ಹೌದೌದು. ಮತ್ತೆ ನೀವು ಅದು ಪುಸ್ತಕ ಎಲ್ಲ ಓದ್ತೇನೆ ಅಂತ ಹೇಳಿದಿರಲ್ಲ, ಕತೆ ಪುಸ್ತಕದಲ್ಲಿ ಓದುವಂತ ಆಸಕ್ತಿ ತುಂಬಾ ಇತ್ತು ಅಂತ ಹೇಳಿ. ಅದು ಚಿಕ್ಕಂದಿ ನಮ್ಮ ತಂದೆ ತರ್ತಾ ಇದ್ರು ಉಡುಪಿಯಲ್ಲಿ, ಹೇಳಿದ ಆವಾಗಿಂದ. ಈಗಲೂ ಓದ್ತಾ? ಈಗ ಇಲ್ಲ, ಈಗ ಸ್ವಲ್ಪ ಕಡಿಮೆ ಮಾಡಿ, ಮೊಬೈಲ್ ಬಂದ್ಮೇಲೆ ಪುಸ್ತಕ ಓದೋದು ಕಡಿಮೆ ಆಗಿದೆ. ಇಲ್ದಿದ್ರೆ ಮಂಗಳ, ಪ್ರಜಾಮತ, ವೀಕ್ಲಿ ಎಲ್ಲ ತರ್ತಿದ್ರು ಮನೆಗೆ. ಅಂದ್ರೆ ನಮ್ಮ ಮನೆಯಲ್ಲಿ ಉಂಟಲ್ಲ, ಎಲ್ಲರಿಗೂ ಓದುವ ಹುಚ್ಚು. ಒಂದಿನ ಪಕ್ಕದ ಮನೆಯವರು ಬಂದು ಹೀಗೆ ನೋಡುವಾಗ ನಮ್ಮ ಮನೆಯಲ್ಲಿ ಎಲ್ಲ ನಮ್ಮ ಅಜ್ಜ ಕೂಡ ಓದ್ತಿದ್ರಂತೆ. ಅಜ್ಜಿ ಇರ್ಲಿಲ್ಲ, ಅಜ್ಜಿ ತೀರಿ ಹೋದ್ರು ನಾನು ಹುಟ್ಟುವಾಗ. ಅವ್ರು ಬಂದು ಕೇಳ್ತಾರೆ, ನಾಳೆ ಎಲ್ಲ ನಿಮ್ಗೆ ಯಾವ ಎಕ್ಸಾಮು
ಅಂತ ಕೇಳ್ತಾ ಇದ್ದಾರೆ. ಮನೆಯವರು ಎಲ್ಲರಿಗೂ ಒಳ್ಳೆಯ ಹವ್ಯಾಸ, ತುಂಬಾ ಹೌದು. ಎಂತ ಪ್ರಾಬ್ಲಮ್, ಎಂತ ನಮ್ಗೆ ತಲೆ ಬಿಸಿ ಇರುವುದಿಲ್ಲ, ಟೆನ್ಷನ್ ಅಂತ ಇರುವುದಿಲ್ಲ ಪುಸ್ತಕದಲ್ಲಿ. ಅದು ಒಳ್ಳೊಳ್ಳೆ ತ್ರಿವೇಣಿ, ಸಾಯಿಸುತ್ತೆ, ಶಿವರಾಮ್ ಕಾರಂತರ ಅವರದ್ದೆಲ್ಲ ಬುಕ್ ಉಂಟಲ್ಲ, ತುಂಬಾ ಒಳ್ಳೇದಿತ್ತು, ತರ್ತಿದ್ರು ಪಪ್ಪ. ನಿಮ್ಮಲ್ಲಿ ಎಲ್ಲರೂ ಓದುವವರಿದ್ರು, ಅದರಲ್ಲಿ ನೀವು ಒಬ್ಬರಿಗೆ ಬರಹಗಾರ್ತಿ ಆದ್ರಿ, ಅದಕ್ಕೆ ಪ್ರೇರಣೆ ಆ ಪುಸ್ತಕಗಳು. ಹೌದು, ಹಿರಿಯರ ಆಶೀರ್ವಾದ ಮತ್ತೆ ದೇವರದ ಆಶೀರ್ವಾದ. ಅದು ಯಾವಾಗಿನಿಂದ ಬರೀಲಿಕ್ಕೆ? ಆಮೇಲೆ ಕವನ ನಮ್ದು ಕಚ್ಚೂರು ವಾಣಿ ಅಂತ ನಾಗೇಶ್ವರ ದೇವಸ್ಥಾನ ಉಂಟು ಕಚ್ಚೂರಲ್ಲಿ, ಬಾರ್ಕೂರಲ್ಲಿ. ಅಲ್ಲಿ ಕಚ್ಚೂರು ವಾಣಿ ಅಂತ ಬರ್ತಾ ಇತ್ತು. ಅಲ್ಲಿ ಹಾಗೆ ಅಲ್ಲಿ ಬರೆಯುವ ಕೆಲವೆಲ್ಲ ಬರೀತಾರೆ. ನಾನು ಯಾಕೆ ಬರಿಬಾರ್ದು ಅಂತ ಹೇಳಿ ಫಸ್ಟ್ ಒಂದು, ಅದು ಈಗ ಕವನ ಇಲ್ಲ ನನ್ನ ಹತ್ರ, ಅಮ್ಮ ಅಂತ ಹೇಳ ಅಂತ ಒಂದು ಕವನ ಬರೆದು ಹಾಕಿದೆ ಅಮ್ಮನ ಬಗ್ಗೆ. ಅದು ಪ್ರಸಾರ ಆಯ್ತು. ಆಮೇಲೆ ಒಂದೊಂದೇ ಆಗಿ. ಯಾವಾಗ? ಅದು ಮದುವೆಗೆ ಮುಂಚೆ ಬರ್ದಿರುವಂತ ಅಮ್ಮನ ಬಗ್ಗೆ ಕವನ ಬರೆದ್ರಿ. ಮೊದಲು ಬರ್ದು ಯಾರಿಗೆ ತೋರಿಸಿದ್ರಿ? ಅದು ಅಮ್ಮನಿಗೆ ತೋರಿಸಿದೆ ಫಸ್ಟಿಗೆ. ಅಮ್ಮ ಹೇಳಿದ್ರು ನನ್ನ ಬಗ್ಗೆ ನೀನ್ ಬರ್ದಿದ್ಯಾ ಅಂತ. ಎಷ್ಟು ಖುಷಿ ಆಗಿರ್ಬೇಕಲ್ಲ ಅಮ್ಮನಿಗೆ. ಪಪ್ಪ ಹೇಳಿದ್ದು ನನ್ನ ಬಗ್ಗೆ ಬರೀಲಿಲ್ಲ, ನಿನ್ನ ಕೇಳಿದ್ರು. ಅದಕ್ಕಂದ್ರೆ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅಮ್ಮ ಮಾತ್ರ ಎಲ್ಲದಕ್ಕೂ ನನ್ಗೆ ಸಪೋರ್ಟ್ ಮಾಡ್ತಿದ್ರು. ಮನೆಯಲ್ಲಿ ಅಂದ್ರೆ ಅವಾಗ ತುಂಬಾ ದನಗಳು ಎಲ್ಲ ಇದ್ದು, ಎಲ್ಲ ಮಾಡಿ ಕೆಲಸ ಮಾಡಿ ನಾನು ಕಾಲೇಜ್ ಹೋಗ್ತೇನಲ್ಲ, ಅಮ್ಮ ನಂಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ. ಮತ್ತೆ ಮತ್ತೊಂದಂದ್ರೆ ನಾವು ದನ ಎಲ್ಲ ಸಾಕ್ತಿತ್ತಲ್ಲ, ಆವಾಗ ಹೈನುಗಾರಿಕೆ ಬಗ್ಗೆ ಒಂದು ರೇಡಿಯೋದಲ್ಲಿ ಇದು ಬಂತು, ಹೈನುಗಾರಿಕೆ ಬಗ್ಗೆ ಹೇಳೋದಿದ್ರೆ ಯಾರಾದ್ರೂ ಲೆಟರ್ ಹಾಕಿ ಅಂತ. ಆಮೇಲೆ ನಾನು ಒಂದು ಲೆಟರ್ ಹಾಕಿದೆ. ಆಮೇಲೆ ನನ್ನನ್ನು ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು. ಅಂದ್ರೆ ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೋಗಿದ್ದೆ. ಮದುವೆ ಮೊದಲು ಓದ್ತಾ ಇದ್ದೆ. ಹೌದು, ಓದ್ತಾ ಇದ್ದೆ. ಆವಾಗ ಆಕಾಶವಾಣಿ ಮಂಗಳೂರಿಗೆ ಹೋಗಿದ್ದೆ. ಮತ್ತೊಮ್ಮೆ ನಮ್ದು ಅಲ್ಲಿ ದೀಪ ಯುವತಿ ಮಂಡಲ ಅಂತ ಇತ್ತು. ಅವರು ಯುವತಿ ಮಂಡಲ ಪ್ರೋಗ್ರಾಮ್, ನಾವಂದ್ರೆ ಒಂದ್ಸರಿ ಒಂಚೂರು ಹೇಳ್ತಾರಲ್ಲ, ಒಂಚೂರು ಮೀಸೆ ನುಗ್ಗಿದ್ರೆ ನಮ್ಗೆ ಇರುದಿಲ್ಲ. ಕೆಲವರು ಮುನ್ನುಗ್ತಾರೆ, ಇನ್ನು ಕೆಲವರಲ್ಲಿ ಹೆದರಿಕೆ ಅಂದ್ರೆ ಸಂಕೋಚ ಮನೋಭಾವನೆ ಇರ್ತಾರೆ, ಧೈರ್ಯ ಇರುದಿಲ್ಲ. ನಿಮ್ಮಲ್ಲಿ ತುಂಬಾ ಆತ್ಮವಿಶ್ವಾಸ ಇದೆ. ಅದೇ ಮತ್ತೆ ನಾನು ನಮ್ಮ ಸಂಘದಲ್ಲಿ ಹೇಳಿ ನಮ್ದು ದೀಪ ಮಹಿಳಾ ಮಂಡಲ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೇವೆ ಮಂಗಳೂರಿಗೆ ಹೋಗಿ. ನಾವು ಏನೋ ಒಂದು ಈ ಕುಣಿತ, ಹಿಂದು ಜಾನಪದ ನೃತ್ಯ ಎಲ್ಲ ಮಾಡಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೆ. ಅದರಲ್ಲಿ ಇದ್ದೇನೆ. ನನಗೆ ಚಿಕ್ಕಂದಿನ ಡ್ಯಾನ್ಸ್ ಮತ್ತೆ ನಾಟಕ ಅಂದ್ರೆ ತುಂಬಾ ಇಷ್ಟ. ಅದೇ ಬರೆಯುವುದು. ಆಮೇಲೆ ಮದುವೆ ಡಿಗ್ರಿ ಆದ್ಮೇಲೆ ನಾನು ನಮ್ಮ ಶಾಲೆಯಲ್ಲೇ, ನಾನು ಪ್ರೈಮರಿ ಕಲ್ತೆಲ್ಲ, ಅದೇ ಶಾಲೆಯಲ್ಲಿ ನನ್ನನ್ನ ಗೆಸ್ಟ್ ಟೀಚರ್ ಆಗಿ, ಗೌರವ ಶಿಕ್ಷಕಿಯಾಗಿ ಕರೆದ್ರು ನನ್ನನ್ನು. ಕಲಿಸ್ತಿದ್ದೆ 2 ವರ್ಷ ಅಲ್ಲಿ ಮಕ್ಕಳಿಗೆ ಕಲಿಸ್ತಿದ್ದೆ. ನನಗೆ ಕಲಿಸಿದ ಟೀಚರ್ ಒಂದಿಗೆ ನಾನು ಅಲ್ಲಿ ಮಾಡ್ತಾ ಇದ್ದೆ. ಆವಾಗ ಅಲ್ಲಿ ಸ್ಕೂಲ್ ಡೇ ಎಲ್ಲ ಬರ್ತದಲ್ಲ, ಆವಾಗ ಅವರು ಟೀಚರ್ಸ್ ಎಲ್ಲ, ನಮ್ಮ ಧರ್ಮವತಿ ಟೀಚರ್ ಅಂತಲ್ಲ ಇದ್ರು, ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಅವರೆಲ್ಲ ಹೇಳಿದ್ರು ನೀವು ಡ್ಯಾನ್ಸ್ ಕಲಿಸು ಅಂತ. ಮತ್ತೆ ಮೇಡಮ್ ನನಗೆ ಈಗ ಆಶ್ಚರ್ಯ ಆಗ್ತದೆ, ನಾನು ಆ ಮಕ್ಕಳಿಗೆ 21 ಡ್ಯಾನ್ಸ್ ಅನ್ನ ನಾನೇ ಕಲಿಸಿದ್ದೆ ಆಗ. ಅಂದ್ರೆ ಎಲ್ಲ ಒಂದು ಯಾವ್ದಾವ್ದೋ ಸ್ಟೆಪ್ ಅಲ್ವಾ. ಆವಾಗ ನಾನು ಡಿಗ್ರಿ ಹೋಗುವಾಗ ಮಾಲಾಶ್ರೀ ಅವರು ಫಿಲ್ಮ್ ಅಲ್ಲಿ ಫೇಮಸ್ ಆಗಿದ್ರು. ಅದಕ್ಕೆಲ್ಲ ಹೇಳ್ತಿದ್ರು, ಆ ಮಾಲಾಶ್ರೀ ಅದ್ರಲ್ಲಿ ಫೇಮಸ್ ಪಿಕ್ಚರ್ ಅಲ್ಲಿ, ಈ ಮಾಲತಿ ಇಲ್ಲಿ ಫೇಮಸ್ ಆಗಿದ್ದಾರೆ ಅಂತ. ಅವರು ನವೀನ್ ಚಂದ್ರ ಸರ್ ಅಂತ ಇದ್ದಾರೆ, ಈಗ ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ. ಅವ್ರು ಇವಾಗ್ಲೂ ಹೇಳ್ತಾರೆ, ನಮ್ಮ ನಾಟಕಕ್ಕೆ 21 ಡ್ಯಾನ್ಸ್ ಕಲಿಸೋ ಟೀಚರ್ ಇವರೊಬ್ಬರೇ ಅಂತ. ಅಂದ್ರೆ ನಾಟಕದಲ್ಲಿ 21 ಅಂತ ಹೇಳಿದ್ರೆ 21 ಡ್ಯಾನ್ಸ್ ಒಂದು ನಾಟಕ, ಸ್ಕೂಲ್ ಡೇ ಮಕ್ಕಳದ್ದು ಒಂದೇ ಸಲ 21 ಕಲಿಸಿದ್ರೆ. ಹೌದೌದು, ಸ್ಕೂಲ್ ಡೇ ಆಗ್ತದಲ್ಲ ಮೇಡಮ್, ಸ್ಕೂಲ್ ಡೇ ಅಲ್ಲಿ ಒಂದು ನಾಟಕ ಇರ್ತದೆ, ಮತ್ತೆಲ್ಲ ಡ್ಯಾನ್ಸ್. ಒಂದು ಕ್ಲಾಸಿಂದ ಹಿಡಿದು 7ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಡ್ಯಾನ್ಸ್. ಅವ್ರು ಇವಾಗ್ಲೂ ಸಿಕ್ಕರೆ ಹೇಳ್ತಾರೆ ನನಗೆ, ಅದೇ ನನಗೆ ನೆನಪಿಲ್ಲ, ಅವರೇ ನೆನಪು ಮಾಡ್ತಾರೆ. ಅವರಿಗೆ ಅದು ಒಂಥರ ಆಶ್ಚರ್ಯ ಅನಿಸಿದೆ, ಅಷ್ಟೊಂದು ಪ್ರತಿಭೆ ಇದೆ ಇವರಲ್ಲಿ ಅಂತ ಹೇಳಿ. ಯಾಕಂದ್ರೆ ಅಷ್ಟೊಂದು ನೀವು ಕಲಿಸಿದೀರಿ ಅಂತ ಹೇಳಿದ್ರೆ, ಒಂದು ನಾಟಕದಲ್ಲಿ ಅಷ್ಟೊಂದು ಡ್ಯಾನ್ಸ್ ಕಲಿಸಿದೀರಿ ಅಂದ್ರೆ ನಿಜಕ್ಕೂ ತುಂಬಾ ಪ್ರತಿಭೆ ಇದೆ ನಿಮ್ಮಲ್ಲಿ. ಮತ್ತೆ ಈಗ ನೀವು ಅಮ್ಮನ ಬಗ್ಗೆ ಪದ್ಯ ಬರೆದ್ರಿ, ನಂತರ ಏನೆಲ್ಲ ಬರೀತಾ ಹೋದ್ರಿ? ಮತ್ತೆ ಈಗ ಮತ್ತೆ ಮದುವೆ ಆಗಿ ಸ್ವಲ್ಪ ಡಿಗ್ರಿಯಲ್ಲಿ ಇರುವಾಗ ಹಾಗೆ ನನಗೆ ನಾಟಕದಲ್ಲೆಲ್ಲ PUC ಅಲ್ಲಿ ಕರ್ಣಾಸನ ಅಂತ ನಾಟಕ ಇತ್ತು. ಅದರಲ್ಲಿ ನನಗೆ ಮೇನ್ ಕರ್ಣ ಪಾರ್ಟ್ ಕೊಟ್ಟಿದ್ರು. ಅದು ನನ್ಗೆ ಎಂತ ಗೊತ್ತಾ, ಈ ಪೌರಾಣಿಕ ಎಲ್ಲ ಅಷ್ಟು ಆಕ್ಟ್ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಜೋಕ್ಸ್ ಪಾರ್ಟ್ ಎಲ್ಲ ತುಂಬಾ ಇಷ್ಟ ಆಗ್ತದೆ. ಸೀರಿಯಸ್ನೆಸ್ ಬರುದಿಲ್ಲ ನನಗೆ ಜೋಕ್ಸ್ ಆಗಿ. ಆಮೇಲೆ ಡಿಗ್ರಿಯಲ್ಲಿ ಒಂದು ಮಲ್ಲಮ್ಮನ ಪವಾಡ ಅಂತ ಒಂದು ನಾಟಕ, ಅದು ನನಗೆ ಮಲ್ಲಮ್ಮನ ಪಾರ್ಟ್ ಕೊಟ್ಟು ಅಲ್ಲಿ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನಾವು ತುಂಬಾ ಜನ ಇದ್ದೇವೆ ಅಲ್ಲಿ. ಅಂದ್ರೆ ವುಮೆನ್ಸ್ ಕಾಲೇಜ್ ನಮ್ದು, BK ಶೆಟ್ಟಿ ಮೆಮೋರಿಯಲ್ ಕಾಲೇಜ್ ಅಂತ. ಅದೀಗ ಬಾರ್ಕೂರಲ್ಲಿ ಇದೆ, ಈಗ ಅಲ್ಲಿಲ್ಲ. ಅಲ್ಲಿ ಹಾಗೆ ನಾವೆಲ್ಲ ಒಂದು 7-8 ಜನ ಫ್ರೆಂಡ್ಸ್ ಎಲ್ಲ ಇದ್ವಿ. ನಾವೆಲ್ಲ ಒಟ್ಟು ಸೇರಿ, ಮತ್ತೆ ಬೇರೆಯವರು ಸೇರುದಿಲ್ಲ, ನಾವೇ ಮಾಡಿದವರೇ ಮಾಡುವುದು. ಸೊ ಲೆಕ್ಚರ್ಸ್ ಎಲ್ಲ ರವಿರಾಜ್ ಶೆಟ್ಟಿ ಮತ್ತೆ ವಿಶ್ವನಾಥ್ ರೈ ಅವರೆಲ್ಲ ತುಂಬಾ ಜನ ಸರ್ ಎಲ್ಲ ಇದ್ರು, ಪುಂಜಾರ್ ಅವರೆಲ್ಲ.
ಮತ್ತೆ ಮೇಡಮ್ ಅವರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ರು ನಮ್ಗೆ. ನನ್ನ ಫ್ರೆಂಡ್ಸ್ ಎಲ್ಲ ಈಗಲೂ ನಮ್ದೊಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ, BA ಫ್ರೆಂಡ್ಸ್ ಅಂತ. ಅವರೆಲ್ಲ ಎಲ್ಲೆಲ್ಲ ಇದ್ದಾರೆ ಈಗ, ಬೆಂಗಳೂರಲ್ಲಿ ಎಲ್ಲೆಲ್ಲ ಇದ್ದಾರೆ. ಅದ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ ನಾವು. ಅದೇ ಮತ್ತೆ ಬರವಣಿಗೆ ಹೇಗೆ ಮುಂದುವರಿಯಿತು ಅಂತ. ಈಗ ಸಹ ನೀವು ತುಂಬಾ ಬರಿತಾ ಇದ್ದೀರಿ ಅಂತ ಹೇಳಿ ಗೊತ್ತಿದೆ. ತುಂಬಾ ಬಹುಮಾನಗಳು ನಿಮ್ಗೆ ಸಿಗ್ತಿದ್ದಾವೆ, ತುಂಬಾ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸ್ತಿದ್ದೀರಿ, ಕವಿಗೋಷ್ಠಿಲೆಲ್ಲ ಭಾಗವಹಿಸ್ತಿದ್ದೀರಿ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಅದೇ ಆಮೇಲೆ ಮದುವೆ ಆಯ್ತು, ಗಂಡ ಫಾರಿನ್ ಅಲ್ಲಿ ಇದ್ರು, ಮಕ್ಕಳು ಸಿಕ್ಕವರು, ಜಾಯಿಂಟ್ ಫ್ಯಾಮಿಲಿ ಇತ್ತು ಇಲ್ಲಿ. ಬರವಣಿಗೆ ಅಲ್ಲಿಗೆ ಸ್ವಲ್ಪ ಕಡಿಮೆ ಆಯ್ತು, ಪುರ್ಸೋತಿಲ್ಲ ಮಕ್ಕಳಿಗೆ ಊಟ ತಕೊಂಡು ಕೊಡುದು ಅದೆಲ್ಲ ಇತ್ತಲ್ಲ. ಆಮೇಲೆ ಒಂದು ಸ್ವಲ್ಪ ಮಕ್ಕಳು ದೊಡ್ಡದಾದ ಮೇಲೆ ಒಂದು ಕೆಲವು ಈ ವಾಟ್ಸಪ್ ಗ್ರೂಪ್ ಎಲ್ಲ ಆಯ್ತು. ಅದಕ್ಕೆ ನಾಗೇಶ್ ಕರಂಕ ಅಂತ ಮಂಗಳೂರವರು ನಮ್ಮ ಕಚ್ಚೂರು ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಕ್ಟಿವ್ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಜನ ಸೆಲೆಕ್ಟ್ ಮಾಡಿ ಒಂದು ಗ್ರೂಪ್ ಮಾಡಿದ್ರು. ಯುವ ಭಂಡಾರಿ ಬಳಗ ಅಂತ ಒಂದು ಗ್ರೂಪ್ ಮಾಡಿದ್ರು. ಆಮೇಲೆ ಅದರಲ್ಲಿ ಒಂದೊಂದೇ ಕತೆ ಕವನ ಎಲ್ಲ ಬರ್ತಿತ್ತು. ಆಮೇಲೆ ನಾನು ಸಪೋರ್ಟ್ ಮಾಡ್ತಿದ್ರು ಅವರು, ನನ್ನ ಫ್ರೆಂಡ್ಸ್ ಯಶೋಧ ಬಾಂಬೆಲಿದ್ದಾರೆ, ಅವರು ಮತ್ತೆ ಪ್ರಕಾಶ್ ಕೊತ್ತೆತ್ತೂರು, ತುಂಬಾ ಜನ ಇದ್ದಾರೆ ಅದರಲ್ಲಿ. ಅವರೆಲ್ಲ ಒಂದೊಂದು ಕತೆ ಬರೀತಾ ಇದ್ರು. ಇವರು ನಾಗೇಶ್ ಅವರು, ಮೇಡಮ್ ಇದಕ್ಕೆ ಇದು ವಿಮರ್ಶೆ ಬರೀರಿ, ನೀವು ಈ ಕತೆಗೆ ವಿಮರ್ಶೆ ಬರೀರಿ ಅಂತ. ವಿಮರ್ಶೆ ಎಲ್ಲ ವಿಮರ್ಶೆನೆ ಕತೆಗಿಂತ ಹೆಚ್ಚಾಗಿ ವಿಮರ್ಶೆನೆ ಮೆಚ್ಕೊಂಡ್ರು ಹೆಚ್ಚಿನವರು. ಆಮೇಲೆ ಮತ್ತೆಲ್ಲ ಹೇಳಿ ಶುರು ಮಾಡುದು, ನಿಮ್ಗೂ ಬರೀಲಿಕ್ಕೂ ಕೆಪಾಸಿಟಿ ಉಂಟು, ನೀವು ಬರೀರಿ, ಕತೆ ಬರೀರಿ. ಆಮೇಲೆ ಅಲ್ಲಿ ಒಂದು ಕತೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು ಕತೆ. ಅದು 25-30 ಸಂಚಿಕೆವರೆಗೂ ಬರ್ದೆ. ಒಂದು ಕತೆ, ನೀಳ್ಗತೆ ವಾರಕ್ಕೆ ಒಂದು ದಿನ ಬರೆಯುವುದು, ಒಂದು ಪೇಜ್ ಆದಷ್ಟು ಒಂದು ದಿನ ಬರೆಯುವುದು ವಾರಕ್ಕೆ, ಮತ್ತೆ ಮತ್ತೊಂದು ವಾರ. ಅಲ್ಲಿ ಕತೆ ಬರೆಯೋದಕ್ಕಿಂತ ಹೆಚ್ಚಾಗಿ ಕತೆ ಬರೋದನ್ನು ವಿಮರ್ಶೆ ಮಾಡುವುದೇ ಆಗ್ತದೆ ಅದ್ರಲ್ಲಿ. ಆಮೇಲೆ ಎಂತ ಪ್ರಾಬ್ಲಮ್ ಆಯ್ತು, ಅದನ್ನ ಬಿಟ್ಟೆ. ಅಂದ್ರೆ ನೀವು ಬರ್ದಿದ್ ನೀಳ್ಗತೆ ಅಂದ್ರೆ? ಹೌದೌದು, ಫುಲ್ಲು ಅದು ಮುಂದುವರ್ಸ್ಕೊಂಡು ಬರ್ದೆ. ಮತ್ತೆ ಆಮೇಲೆ ಅದು ಅಲ್ಲಿಗೆ ಬಿಟ್ಟೆ. ಸುಮಾರು ಮದುವೆಯಾಗಿ ಎಷ್ಟು ವರ್ಷ ನಂತರ ಬರ್ದಿದ್ದು? 10 ವರ್ಷ ನಂತರ ನೀವು ಮತ್ತೆ ಶುರು ಮಾಡಿದ್ರಿ. ಅದು ಬರ್ದಿದ್ದು ಕತೆ, ನೀವು ಕತೆ. ಮತ್ತೆ ನಂತರ ಆಮೇಲೆ ಅದು ಬಿಟ್ಟು ಯಶೋಧ ಗಾಣಿಗಿದ್ರಲ್ಲ, ಅವರೊಂದು ಭತ್ತದ ತೋರೆ ಸ್ನೇಹ ಬಳಗ ಅಂತ ಒಂದು ಇದು ಕಳ್ಸಿದ್ರು ನಂಗೆ ವಾಟ್ಸ್ಆಪ್. ಅದರಲ್ಲಿ ಮಾತ್ರ ತುಂಬಾ ಬರೀಲಿಕ್ಕೆ ಶುರು ಮಾಡಿದೆ. ತುಳಸಿ ಮೇಡಮ್, ಚಂದ್ರಿಕಾ ಮೇಡಮ್ ಎಲ್ಲ ಇದ್ದಾರೆ. ಎಲ್ಲರೂ ನಾನೊಂದು ಕತೆ ಕವನ ಬರೆದ್ರೆ ಅದಕ್ಕೊಂದು ಅತ್ಯುತ್ತಮ ಸ್ಥಾನ ಕೊಡ್ತಾ ಇದ್ರು. ಹಾಗಾಗಿ ಸ್ವಲ್ಪ ಖುಷಿ ಕೊಡ್ತಾ ಇದ್ರಲ್ಲ, ನೀವು ಗಳಿಸ್ತಾ ಇದ್ರಿ, ಆತರ ಇತ್ತು. ನನಗೆ ಆಶ್ಚರ್ಯ, ಜನರ ಮಧ್ಯೆ ನಾನು ಬರೋದಕ್ಕೆ ಅತ್ಯುತ್ತಮ ಕೊಟ್ರಲ್ಲ ಅಂತ. ಮತ್ತೆ ಅದು ವಾರದಲ್ಲಿ ಈಗ ಬುರ್ಸೋದೇ ಇಲ್ಲ. 3-4 ವಾರ ಭತ್ತದ ತೊರೆಯಲ್ಲಿರ್ತದೆ, ಮತ್ತೊಂದು 3 ವಾರ ನವಪರ್ವ ಕಾಲ ಅಂತ ಉಂಟು. ಅದರಲ್ಲಿ ಅದು ಸಂಜೆ 6ರಿಂದ 9 ಬರಿಬೇಕು. ನನಗಂದ್ರೆ ಈ ಥಿಂಕ್ ಮಾಡು, ಈ ಬೇಗ ಬರೆಯುವ ಅಭ್ಯಾಸ ಇಲ್ಲ. ನಾನು 9:30ಗೆ ಬರಿಬೇಕಾದ್ರೆ 9 ಗಂಟೆ ಬಂದು ಕೂತ್ಕೊಳ್ಳು, ಹಾಗೆ ರಪ್ಪ ಬರೆದು ಬಿಡ್ತೇನೆ. ನನಗೆ ಅದು ಬರ್ದಿಡ್ಬೇಕು ಹಾಗೆಲ್ಲ ಆಗೋದೇ ಇಲ್ಲ. ಹಾಗೆ ಅದು ಮತ್ತೆ ಬೆಳೀತಾ ಈಗ ಅದೇ ಕೆಲವು ಕವಿಗೋಷ್ಠಿಗೂ ಹೋದೆ. ಮೊನ್ನೆ ಇವರದ್ದು ಪುಷ್ಪ ಮೇಡಮ್ ಅವರದ್ದೊಂದು ಕವಿಗೋಷ್ಠಿ ಇತ್ತು, ಅಲ್ಲಿ ಕೂಡ ಸನ್ಮಾನ ಇತ್ತು. ಮತ್ತೆ ಮೊನ್ನೆ ಇಲ್ಲಿ ಮೂಡುಬಿದಿರೆಯಲ್ಲಿ ನಾಗಶ್ರೀ ಸಂತೋಷ್ ಅಂತ ಅವ್ರದ್ದೊಂದು ಕೃಷ್ಣ ಸಿಗ್ಲಿಲ್ಲ ಅಂತ ಒಂದು ಕವನ ಸಂಕಲನ ಬಿಡುಗಡೆ ಇತ್ತು, ಅಲ್ಲಿ ಕೂಡ ಕವನ ವಾಚನ ಮಾಡಿ ಸನ್ಮಾನ ಎಲ್ಲ ಮಾಡಿದ್ರು. ಹೀಗೆ ಮತ್ತೆ ನಾನೀಗ ನನ್ನ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರಲ್ಲ ಮೊಬೈಲ್ ಅಲ್ಲಿ, ಅದನ್ನೆಲ್ಲ ಸ್ಟೇಟಸ್ ಹಾಕ್ತೇನೆ. ಅದನ್ನ ನೋಡಿ ಕೆಲವರು ಮೆಚ್ಕೊಂಡು, ತುಂಬಾ ಚೆನ್ನಾಗಿ ಬರೆದಿದ್ದೆ ಮಾಲತಿ, ಕೀಪ್ ಇಟ್ ಅಪ್, ಇನ್ನೂ ಬರೆ ಅಂತ ಸಪೋರ್ಟ್ ಮಾಡುವವರು ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಒಟ್ಟಿನಲ್ಲಿ ಈಗ ನೀವು ಮತ್ತೆ ಬರವಣಿಗೆಯಲ್ಲಿ ತೊಡಗಲಿಕ್ಕೆ ನಿಮ್ಗೆ ವಾಟ್ಸ್ಆಪ್ ಒಂದ್ ರೀತಿ ಕಾರಣ ಅಂತ ಹೇಳ್ಬೇಕು. ಅದ್ರಲ್ಲಿ ಇರುವಂತಹ ಗುಂಪುಗಳು, ಅದರಿಂದಾಗಿ ನಿಮ್ಗೆ ಪ್ರೇರಣೆ ಸಿಕ್ಕಿತ್ತು. ಖಂಡಿತ. ಈಗ ತುಂಬಾ ಬರಿತಾನೆ ಇದ್ದೀರಿ? ಬರಿತಾ ಇದ್ದೇನೆ, ಕವನಗಳು ತುಂಬಾ ಬರಿತಾ ಇದ್ದೀರಿ. ಕವನ, ಕತೆ, ಜ್ಞಾನ ಕತೆ, ಒಂದು ಕತೆ ಬರೆದು ಒಂದು ಇದರದ್ದು ಒಂದು ಯೂಟ್ಯೂಬ್ ಅಲ್ಲಿ ಕೂಡ ಪ್ರಸಾರ ಆಗಿತ್ತು ಅಂತ ಕತೆ. ಮತ್ತೆ ಅದೊಂದು ವಿಡಿಯೋ ಮಾಡಿ ಹಾಕಿದ್ರು, ಅದೊಂದು ಆಯ್ತು. ಮತ್ತೆ ಕತೆ ಎಲ್ಲ ಜ್ಞಾನ ಕತೆ ಮತ್ತೆ ಅದೆಲ್ಲ ಬರ್ತದೆ ಅದರಲ್ಲಿ, ಭತ್ತದ ತೊರೆ ಸ್ನೇಹ ಬಳಗದಲ್ಲಿ ಅವರು ವಿಷಯ ಕೊಡ್ತಾರೆ. ವಿಷಯ ಕೊಡ್ತಾರೆ, ಸಂಜೆ 6 ಗಂಟೆಯಿಂದ 9 ಬರಿಬೇಕು ನೀವು ಅಂತ ಬರ್ದು ಹಾಕ್ತೇನೆ. ಅದಕ್ಕೆ ಅತ್ಯುತ್ತಮ ಇಲ್ಲ ಉತ್ತಮ ಬರ್ತದೆ. ಕವಿ ಸಮಯ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಆಮೇಲೆ ಸನ್ಮಾನಗಳು, ಪ್ರಶಸ್ತಿಗಳು, ಅದರ ಬಗ್ಗೆ ಹೇಗೆ? ಅಂದ್ರೆ ಬರ್ತದೆ. ನನ್ಗಂದ್ರೆ ಮನೆಯಲ್ಲಿ ಅಷ್ಟು ಇದಿಲ್ಲ, ಅಂದ್ರೆ ನಮ್ಮ ಮನೆಯವರಿಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟು, ಆದ್ರೆ ಡಿಸ್ಟರ್ಬೆನ್ಸ್ ಎಂತ ಇಲ್ಲ. ನಿಮ್ಗೆ ತೊಂದರೆ ಕೊಡೋದು ಹಾಗೆ. ಮಕ್ಕಳು ತುಂಬಾ ಇಷ್ಟ ಮಾಡ್ತಾರೆ. ನನ್ನ ಮಗ ಹೇಳ್ತಾ ಇದ್ದಾನೆ, ಅವನಿಗೆ ಬೆಂಗಳೂರಲ್ಲಿ ಇದ್ದಾನೆ, ನೀವು ಇದು ಮಾಡಿ ಮಮ್ಮಿ ನೋಡು, ಮುಂದೆ ಅವನಿಗೆ ಕೆಲಸ ಜಾಬ್ ಆಗಿದ್ದಷ್ಟೇ,
ಮುಂದೆ ಪುಸ್ತಕ ಮಾಡೋದಿದ್ರೆ ಅದೇ ಕೇಳುವ ಅಂತ ಹೇಳಿದ್ದೆ. ತುಂಬಾ ಬರ್ದಿದ್ದೀರಿ, ಮುಂದೆ ಪುಸ್ತಕ ಬಿಡುಗಡೆ ಮಾಡುವಂತ ಯೋಚನೆ ಇದೆ. ಅದೇ ಇದೆ, ಮಕ್ಕಳ ಸಪೋರ್ಟು ಮತ್ತೆ ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಅದೊಂದು ಯೋಗ ಯಾವಾಗ ಕೂಡಿ ಬರ್ಬೇಕಂತ ಹೇಳ್ತೀವಲ್ಲ, ಪುಸ್ತಕ ಎಲ್ಲ ಹಾಗೇನೆ ನಾವು ಅನ್ಕೊಂಡಾಗೆ ಆಗುದಿಲ್ಲ, ಒಂದೊಂದ್ಸಲ ಗೊತ್ತಿಲ್ಲದಾಗೆ ಆಗ್ತದೆ. ಈಗ 1-2-3 ಕವನಗಳನ್ನು ವಾಚನ ಮಾಡ್ತೀರಾ? ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಮತ್ತೆ ನಮ್ದು ಇದುಂಟಲ್ಲ ನಾಟಕ ಮತ್ತೆ ಡ್ಯಾನ್ಸ್ ಎಲ್ಲ ಇವಾಗಲೂ ಆಗ್ತಾ ಉಂಟು. ನಮ್ದು ಇಲ್ಲಿ ಸ್ವಾಗತ ಬಳಗ ಅಂತ ಉಂಟು ಉಡುಪಿಯಲ್ಲಿ. ಅದು ಅಲ್ಲಿ ಜ್ಯೋತಿ, ವಿನಯ ಮತ್ತೆ ಸುಜಾತ, ಸವಿತಾ ಎಲ್ಲ ತುಂಬಾ ಜನ, ನಾಗವೇಣಿ ತುಂಬಾ ಫ್ರೆಂಡ್ಸ್, ಪ್ರಭಾತಿ ಅಂತ ತುಂಬಾ ಜನ ಇದ್ದಾರೆ. ಅವರೆಲ್ಲ ತುಂಬಾ, ನಾವೆಲ್ಲ ಈಗ ಕಚ್ಚೂರಲ್ಲಿ ಪ್ರೋಗ್ರಾಮ್ ಮಾಡೋದಿದ್ರೆ ಮತ್ತೆ ಇಲ್ಲಿ ಬಂಡಾರ ಸಂಘದಲ್ಲಿ ಪ್ರೋಗ್ರಾಮ್ ಮಾಡೋದು, ನಾವು ಇವಾಗ್ಲೂ ನಾಟಕ ಮಾಡ್ತೀವಿ. ಲಾಸ್ಟ್ ಇಯರ್ ಉಪ್ಪೂರು ಭಾಗ್ಯಲಕ್ಷ್ಮಿ ಅಂತ ಇದ್ದಾರೆ ನಮ್ದು ನಾಟಕ ಟೀಚರ್. ಅವರು 1-2-3 ನಾಟಕ ಕಲ್ಸಿದ್ರು ನಮ್ಗೆ. ಲಾಸ್ಟ್ ಇಯರ್ ಒಂದು ಸತ್ಯ ಸುಳ್ಳಾವನ್ನ ತುಳು ನಾಟಕ ಮಾಡಿದ್ದೀವಿ ಬಾರ್ಕೂರಲ್ಲಿ. ನನಗೆ ಒಂದು ವಿಲನ್ ಪಾರ್ಟ್ ಕೊಟ್ಟಿದ್ರು, ಕಾಳಿಂಗ ಅಂತ. ನಾನು ಹೇಳಿದೆ, ಮೇಡಮ್ ನನಗೆ ಆಗುದಿಲ್ಲ, ನನಗೆ ಜೋಕ್ಸ್ ಪಾರ್ಟ್ ಕೊಡಿ. ಇಲ್ಲ ನೀವು ಮಾಡ್ತೀರಂತ. ಮತ್ತೆ ನಾನು ನಾಟಕ ಮಾಡಿದ್ಮೇಲೆ ಪ್ರಾಕ್ಟೀಸ್ ಅಲ್ಲಿ ಎಂತದೂ ಇಲ್ಲ, ನನಗೆ ಸೀರಿಯಸ್ನೆಸ್ ಇಲ್ಲ ಅಂತ. ಅದು ನಾಟಕ ಮಾಡಿದ ಕೂಡಲೇ ಓಡಿ ಬಂದು ಸ್ಟೇಜ್ ಬಂದು ಅಪ್ಪಿಕೊಂಡ್ಬಿಟ್ರು ನನ್ನ, ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಮಾಲತಿ ಅಂತ. ವಿಲನ್ ಪಾರ್ಟ್ ಅದು ನನಗೆ ಅನಿಸ್ತದೆ, ನಾನಾ ಮಾಡಿದ್ದೇನೆ ಅಂತ ವಿಡಿಯೋ ನೋಡುವಾಗ, ನಾನ ಇದು ಮಾಡಿದ್ದಂತ. ಒಟ್ಟಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇದ್ದೀರಿ, ಸಮಾನವಾಗಿದ್ದೀರಿ. ಆದ್ರೂ ಈ ಮನೆ ಅಂದ್ರೆ ಗೃಹಿಣಿ ಅಂದಾಗ ತುಂಬಾ ಕೆಲಸ ಇದ್ದೇ ಇರ್ತದೆ, ಎಲ್ಲ ಜವಾಬ್ದಾರಿಗಳು ಇರ್ತವೆ ಮನೆಯದ್ದು. ಅದು ಇದನ್ನು ಹೇಗೆ ನಿಭಾಯಿಸ್ತಿದ್ದೀರಿ? ಎಲ್ಲ ಕ್ಷೇತ್ರದಲ್ಲಿ ಇದ್ದೀರಿ ನೀವು, ಅಷ್ಟೊಂದು ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಯಾಕಂದ್ರೆ ಈಗ ನಾಟಕ ಎಲ್ಲ ಮಾಡ್ಲಿಕ್ಕೆ ಹೋಗುದಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ. ಅದು ಪ್ರಾಕ್ಟೀಸ್ ಮಾಡ್ಬೇಕು, ಕಾಯ್ಬೇಕು, ಬಣ್ಣ ಹಚ್ಕೊಳ್ಳೋ ಅದು ಇದು ಅಂತ ಹೇಳಿ ತುಂಬಾ ಇರ್ತದೆ. ಅದೆಲ್ಲ ಹೇಗೆ ನಿಭಾಯಿಸ್ತಿದ್ದೀರಿ? ಮಾಡ್ತೇನೆ ಒಟ್ಟು. ಹೀಗೆ ಮತ್ತೆ ನಾಡ್ದಿನ ನವರಾತ್ರಿಗೂ ಉಂಟು ನಮ್ದಲ್ಲಿ ವರಮಲಕ್ಷ್ಮಿ ಬಳಗ ಅಂತ ಉಂಟು. ಅಲ್ಲಿ ಕೆಲವರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ. ಸರೋಜಿನಿ, ಪುಷ್ಪ ಅವರು ತುಂಬಾ ಜನ ಇದ್ದಾರೆ. ಸ್ನೇಹಿತರ ಬಳಗನೇ ಉಂಟು ಇಲ್ಲಿ ಉಡುಪಿಯೊಳಗೆ. ಶಾಲಿನಿ ಅವರೆಲ್ಲ, ಗೀತಾ ಅಂತ ಹೇಳಿ ತುಂಬಾ ಜನ, ಹೇಮ ಅಲ್ಲಿ ಕೆಮ್ಮಣ್ಣಲ್ಲಿ ಅವರು ಟೀಚರ್ ಆಗಿದ್ದಾರೆ. ತುಂಬಾ ಜನ ಇದ್ದಾರೆ. ಅವರೆಲ್ಲ ಅಲ್ಲಿ ನಾಡ್ದಿಗ ನಮ್ದು ನವರಾತ್ರಿ ಮಾಡ್ಬೇಕಂತ ಮೊನ್ನೆ ಇವರು ಮಾಯಾ ಮೇಡಮ್ ಹೇಳಿ ನಾವು ಇಲ್ಲೊಂದು ರಾಜಾಂಗಣದಲ್ಲಿ ಕೋಲಾಟ ಮಾಡಿದ್ದೇವೆ. ರಿಯಲಿ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ನಾವಂದ್ರೆ ಎಲ್ಲ 40 ಅಬೋವ್ ಅವರು ಎಲ್ಲರೂ ಹೆಚ್ಚಿನವರು, ಇಷ್ಟು ಆಕ್ಟಿವ್ ಆಗಿ ಮಾಡ್ತಿರಲ್ಲ ಅಂತ. ಅದು ಒಂದು ಪ್ರೇರಣೆ ಎಲ್ರಿಗೂ ಸಹ ಅಲ್ವಾ? ಬೇರೆಯವರಿಗೆ ಸಹ ಅದೊಂದು ನೀವು ಏನು ಪ್ರೇರೇಪಿಸ್ತೀರಿ. ಹೇಳ್ತಾರೆ ಕೆಲವರು, ನಾವು ಮಾಡು, ನಮ್ಮ ಕರ್ತವ್ಯ ನಾವು ಮಾಡು, ನಮ್ಗೆ ದೇವರು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನನ್ನ ಮಕ್ಕಳ ಫ್ರೆಂಡ್ಸ್ ಪೂಜಾ, ಖುಷಿ ಅಂತ ಅವರು ಹಾಗೆ ಕೂಡ, ನಿನ್ನ ಮಮ್ಮಿ ತುಂಬಾ ಆಕ್ಟಿವ್ ಮಾಡ್ತೀನಿ, ನೀನಿಲ್ಲ ಅಂತ ಅವಳಿಗೆ, ನನ್ನ ಮಗಳಿಗೆ ಇಲ್ಲ, ಅವರಿಗೂ ಬರುತ್ತೆ ಅಮ್ಮ ಇದ್ಮೇಲೆ. ಮಕ್ಕಳು ಇತ್ತು, ಗೇಮ್ಸ್ ಎಲ್ಲ ಇತ್ತು ಪ್ರೋಗ್ರಾಮ್ ಅಲ್ಲಿ, ಗಣೇಶೋತ್ಸವದಲ್ಲಿ. ಯಾವಾಗ್ಲೂ ನನ್ಗೆ ಫಸ್ಟ್ ಮ್ಯೂಸಿಕಲ್ ಚೇರ್ ಎಲ್ಲ ನನ್ಗೆ ಜಾಸ್ತಿ ಬರುದು. ನನ್ನ ಮಗಳು ತಕೊಂಡಿದ್ದಾಳೆ, ಅವಳಿಗೆ ಇಂಟ್ರೆಸ್ಟ್ ಉಂಟು. ಅದು ಇದಿಲ್ಲ ಅಂದ್ರೆ ಸಪೋರ್ಟ್ ಬೇಕು, ಫ್ರೆಂಡ್ಸ್ ಯಾರ ಬೇಕು ಅವಳಿಗೆ. ಹಾಗೆ ಅಮ್ಮನೇ ಕೊಡ್ತಿದಾರಲ್ಲ ಸಪೋರ್ಟ್. ಅದೇ ನಾನು ಹೇಳುದು, ನನಗೆ ಅದಷ್ಟು ಇಂಟ್ರೆಸ್ಟ್ ನಿಮ್ಗಿಲ್ಲ ಮಕ್ಕಳೆಲ್ಲ ಮತ್ತೆ ಬರುತ್ತೆ. ಹೌದು. ಕವನ ವಾಚನ ಇದೊಂದು ಫಸ್ಟ್ ನನ್ನ ಇಷ್ಟ ದೈವ ಗಣಪತಿ ಅವರದ್ದೊಂದು ಫಸ್ಟ್ ನಾನು ಮೊನ್ನೆ ಬರ್ತಿದ್ದೆ. ಪ್ರಥಮ ವಂದಿತ. ಭಾದ್ರಪದ ಶುಕ್ಲ ಪಕ್ಷ ಚೌತಿಯಂದು ಬರುವನು ಗಣಪ ಮನೆಗೆ ಅಂದು. ಭಾದ್ರಪದ ಶುಕ್ಲ ಪಕ್ಷ ಚೌತಿಯಂದು ಬರುವನು ಗಣಪ ಮನೆಗೆ ಅಂದು. ಭಕ್ತರ ಕಾಮಧೇನು ಎಂದೆಂದೂ ಕೈಬಿಡದೆ ಕಾಪಾಡುವ ನಮ್ಮನ್ನೆಂದು. ಭಕ್ತರ ಕಾಮಧೇನು ಎಂದೆಂದೂ ಕೈಬಿಡದೆ ಕಾಪಾಡುವ ನಮ್ಮನ್ನೆಂದು. ಮೋದಕ ಪ್ರಿಯನು ಇವನು ಎಲ್ಲ ಗಣಗಳಿಗೆ ಒಡೆಯನು. ಮೋದಕ ಪ್ರಿಯನು ಇವನು ಎಲ್ಲ ಗಣಗಳಿಗೆ ಒಡೆಯನು. ಕಷ್ಟಗಳನ್ನು ಪರಿಹರಿಸುವವನು ಸಕಲ ಪೂಜೆಗೆ ಪ್ರಥಮ ವಂದಿತನು. ಕಷ್ಟಗಳನ್ನು ಪರಿಹರಿಸುವವನು ಸಕಲ ಪೂಜೆಗೆ ಪ್ರಥಮ ವಂದಿತನು. ಗೌರಿಯ ಪ್ರೀತಿಯ ಕುಮಾರ ಡೊಳ್ಳು ಹೊಟ್ಟೆಯ ಸುಕುಮಾರ. ಗೌರಿಯ ಪ್ರೀತಿಯ ಕುಮಾರ ಡೊಳ್ಳು ಹೊಟ್ಟೆಯ ಸುಕುಮಾರ. ಚಂದ್ರನಿಗೆ ಶಾಪವಿತ್ತ ಪೋರ ಇಲಿಯ ಮೇಲೇರಿ ಬರುವ ಸವಾರ. ಚಂದ್ರನಿಗೆ ಶಾಪವಿತ್ತ ಪೋರ ಇಲಿಯ ಮೇಲೇರಿ ಬರುವ ಸವಾರ. ಗಣಪ ನಮ್ಮ ಮನೆಗೆ ಬಂದ ನಮ್ಮ ಉಂಡೆ ಚಕ್ಕುಲಿ ಅವಗೆ ತನ್ನೀರಮ್ಮ. ಗಣಪ ನಮ್ಮ ಮನೆಗೆ ಬಂದ ನಮ್ಮ ಉಂಡೆ ಚಕ್ಕುಲಿ ಅವಗೆ ತನ್ನೀರಮ್ಮ. ಗರಿಕೆ ಹುಲ್ಲು ಭಕ್ತಿಯಲ್ಲಿ ಅರ್ಪಿಸುವ ಮಕ್ಕಳೆಲ್ಲರೂ ಭಜನೆಯನ್ನು ಮಾಡುವ. ಗರಿಕೆ ಹುಲ್ಲು ಭಕ್ತಿಯಲ್ಲಿ ಅರ್ಪಿಸುವ ಮಕ್ಕಳೆಲ್ಲರೂ ಭಜನೆಯನ್ನು ಮಾಡುವ. ಬನ್ನಿ ಭಜನೆಯನ್ನು ಮಾಡುವ. ತುಂಬ ಚೆನ್ನಾಗಿದೆ ಮೇಡಮ್, ಧನ್ಯವಾದ. ಚೆನ್ನಾಗಿದೆ ಕವನ. ಇನ್ನೊಂದು ಬದಿ.
ಇದು ಮೊನ್ನೆ ಬರ್ದಿರೋದಾ? ಹಾ, ಇದು ಮೊನ್ನೆ ಚೌತಿಗೆ ಅಂತ ಹೇಳಿ ಬರ್ದಿರುವಂತದ್ದು. ಚೆನ್ನಾಗಿದೆ. ಇದು ಒಂದು ಬರ್ದಿದ್ದೇನೆ. ಯಾಕಂದ್ರೆ ನಾವು ಎಲ್ಲರೂ ಇಷ್ಟು ಆರಾಮದಲ್ಲಿ ಇರ್ಬೇಕಾದ್ರೆ ಕಾರಣ ನಮ್ಮ ವೀರ ಸೈನಿಕರು. ಅವರಿಗೆ ಮತ್ತು ನಮ್ಮ ರೈತರಿಗೆ ನಾವು ಮೊದಲು ಬೆಳಿಗ್ಗೆ ಎದ್ದು ವಂದಿಸಬೇಕು. ಹಾಗಾಗಿ ಅವರಿಗೋಸ್ಕರ ಒಂದು ಕವನ ಬರ್ದಿದೆ. ವೀರ ಸೈನಿಕರು ಹೆತ್ತ ತಾಯಿ ತಂದೆಯರ ತೊರೆದು ಮಡದಿ ಮಕ್ಕಳು ಕಣ್ಣೀರು ಗರೆದು, ಹೆತ್ತ ತಂದೆ ತಾಯಿಯರ ತೊರೆದು ಮಡದಿ ಮಕ್ಕಳು ಕಣ್ಣೀರು ಗರೆದು, ತಮ್ಮ ಹುಟ್ಟಿದ ಊರನ್ನು ಬಿಟ್ಟು ಹೊರಟರು ಕನಸುಗಳ ಬದಿಗಿಟ್ಟು, ತಮ್ಮ ಹುಟ್ಟಿದ ಊರನ್ನು ಬಿಟ್ಟು ಹೊರಟರು ಕನಸುಗಳ ಬದಿಗಿಟ್ಟು, ಗಡಿಯ ಕಾಯಲು ಹೋದ ವೀರರು ಭಾರತಾಂಬೆಯ ಹೆಮ್ಮೆಯ ಪುತ್ರರು, ಗಡಿಯ ಕಾಯಲು ಹೋದ ವೀರರು ಭಾರತಾಂಬೆಯ ಹೆಮ್ಮೆಯ ಪುತ್ರರು, ಶತ್ರುಗಳ ದಾಳಿಗೆ ಅಂಜದವರು ಇವರೇ ನಮ್ಮ ಹೆಮ್ಮೆಯ ಸೈನಿಕರು, ಶತ್ರುಗಳ ದಾಳಿಗೆ ಅಂಜದವರು ಇವರೇ ನಮ್ಮ ಹೆಮ್ಮೆಯ ಸೈನಿಕರು. ಗುಂಡಿನ ಸದ್ದಿಗೆ ಎದೆಯೊಡ್ಡಿ ನಿಂತರು ವೈರಿಗಳ ಹುಟ್ಟನ್ನು ಅಡಗಿಸಿದರು, ಗುಂಡಿನ ಸದ್ದಿಗೆ ಎದೆಯೊಡ್ಡಿ ನಿಂತರು ವೈರಿಗಳ ಹುಟ್ಟನ್ನು ಅಡಗಿಸಿದರು, ಭಾರತಾಂಬೆಗೆ ಗೌರವ ತಂದರು ಕಾರ್ಗಿಲ್ ವಿಜಯಕ್ಕೆ ಸಾಕ್ಷಿಯಾದರು, ಭಾರತಾಂಬೆಗೆ ಗೌರವ ತಂದರು ಕಾರ್ಗಿಲ್ ವಿಜಯಕ್ಕೆ ಸಾಕ್ಷಿಯಾದರು. ನಮ್ಮ ಹೆಮ್ಮೆಯ ವೀರರು ಅಮರ, ಇವರು ಭಾರತಾಂಬೆಯ ಸಿಂಧೂರ, ನಮ್ಮ ಹೆಮ್ಮೆಯ ವೀರರು ಅಮರ, ಇವರು ಭಾರತಾಂಬೆಯ ಸಿಂಧೂರ. ವೀರ ಸೈನಿಕರಿಗೆ ನಮನ ಸಲ್ಲಿಸೋಣ, ಯಾವಾಗಲೂ ಅವರನ್ನು ಸ್ಮರಿಸೋಣ, ವೀರ ಸೈನಿಕರಿಗೆ ನಮನ ಸಲ್ಲಿಸೋಣ, ಯಾವಾಗಲೂ ಅವರನ್ನು ಸ್ಮರಿಸೋಣ. ಜೈ ಭಾರತಾಂಬೆ. ಇನ್ನೊಂದು ಪ್ರೇಮ ಕವನ. ಮಧುರ ಭಾವ. ಮೊದಲ ನೋಟದಿ ಅವನ ನೋಡಲು ಹೃದಯ ವೀಣೆ ತಂತಿ ಮೀಟಲು, ಮೊದಲ ನೋಟದಿ ಅವನ ನೋಡಲು ಹೃದಯ ವೀಣೆ ತಂತಿ ಮೀಟಲು, ಮನಸ್ಸುಗಳು ಒಂದಾಗಲು ಅಲ್ಲಿಯೇ ಶುರುವಾಯಿತು ಪ್ರೇಮದ ಅಮಲು, ಮನಸ್ಸುಗಳು ಒಂದಾಗಲು ಅಲ್ಲಿಯೇ ಶುರುವಾಯಿತು ಪ್ರೇಮದ ಅಮಲು. ಹಗಲೆಲ್ಲ ಅವನ ನೆನಪಲ್ಲೇ ಇರಲು ಇರುಳೆಲ್ಲ ಅವನ ಕನಸು ಬೀಳಲು, ಹಗಲೆಲ್ಲ ಅವನ ಕನಸಲ್ಲೇ ಇರಲು ಇರುಳೆಲ್ಲ ಅವನ ನೆನಪೆ ಬೀರಲು, ನಿದ್ರೆಯು ಸುಳಿದಾಡದೆ ಹೋಗಲು ನೆನಪುಗಳು ಇಂಪಾಗಿ ಹಾಡುತ್ತಿರಲು, ನಿದ್ರೆಯು ಸುಳಿದಾಡದೆ ಹೋಗಲು ನೆನಪುಗಳು ಇಂಪಾಗಿ ಹಾಡುತ್ತಿರಲು, ಮನದೊಳಗೆ ಬಯಕೆಗಳು ಮೂಡಲು ಅವನು ನನ್ನ ಸನಿಹಕ್ಕೆ ಬರಲು, ಮನದೊಳಗೆ ಬಯಕೆ ಮೂಡಲು ಅವನು ನನ್ನ ಸನಿಹಕ್ಕೆ ಬರಲು, ನನ್ನ ಉಸಿರಲ್ಲಿ ಒಂದಾಗುತ್ತಿರಲು ಅವನು ದಾಟಿದ ನನ್ನ ಎದೆಯ ಹೊಸ್ತಿಲು, ನನ್ನ ಉಸಿರಲ್ಲಿ ಅವನು ಒಂದಾಗುತ್ತಿರಲು ಅವನು ದಾಟಿದ ನನ್ನ ಎದೆಯ ಹೊಸ್ತಿಲು. ಮದುವೆ ಎಂಬ ಬಂಧನದಿ ಸೇರಿದೆವು, ಹಿರಿಯರ ಆಶೀರ್ವಾದ ಬೇಡಿದೆವು, ಹೃದಯದ ಮಾತುಗಳ ಆಡಿದೆವು, ಜೊತೆಯಾಗಿ ಹೆಜ್ಜೆ ಹಾಕಿದೆವು, ಹೃದಯದ ಮಾತುಗಳ ಆಡಿದೆವು, ಜೊತೆಯಾಗಿ ಹೆಜ್ಜೆ ಹಾಕಿದೆವು. 7 ಜನ್ಮದ ಪುಣ್ಯದ ಫಲವು ನಿನ್ನಿಂದ ಹೊಮ್ಮಿತು ಮಧುರ ಭಾವವು, 7 ಜನ್ಮದ ಪುಣ್ಯದ ಫಲವು ನಿನ್ನಿಂದ ಹೊಮ್ಮಿತು ಮಧುರ ಭಾವವು. ನೀ ನನ್ನ ಜೊತೆಗಿರೆ ಮರೆಯುವೆ ನೋವು, ಎಂದೆಂದಿಗೂ ಶಾಶ್ವತವಾಗಿರಲಿ ನಮ್ಮ ಈ ಸಂಬಂಧವು, ನೀ ನನ್ನ ಜೊತೆಗಿರೆ ಮರೆಯುವೆ ನೋವು, ಎಂದೆಂದು ಶಾಶ್ವತವಾಗಿರಲಿ ನಮ್ಮ ಈ ಸಂಬಂಧವು. ತುಂಬಾ ಚೆನ್ನಾಗಿದೆ ಕವಿತೆ. ತೋರಿಸಿದ್ರೆ ಯಜಮಾನ್ರಿಗೆ ವಾಚನ ಮಾಡಿ ಅವರಿಗೆ ಅದರಲ್ಲೇ ಇದು ನೀನು ಬಾರಿ ಅಂತ ಹೇಳ್ತಾರೆ ಅಷ್ಟೇ. ತೋರಿಸಿ ಅವ್ರ ಮುಂದೆ ವಾಚನ ಮಾಡಿದ್ರಿ? ಮಾಡಿದ್ದೇನಾ? ಆಯ್ತಾಯ್ತು, ನಂದು ಅದೇ ಅಂತಾರೆ. ಮತ್ತೆ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನು ಹೇಳ್ತೀರಿ? ಹೆಚ್ಚಂದ್ರೆ ಈ ಸಾಮಾಜಿಕ ಜಾಲತಾಣಗಳು ವಾಟ್ಸಪ್, ಫೇಸ್ಬುಕ್ ಅದು ಕವಿಗಳಿಗೆ ಬರೆಯೋವರಿಗೆಲ್ಲ ತುಂಬ ಉಪಯೋಗ ಆಗಿದೆ ಅಂತ ಹೇಳ್ತಾರೆ. ನಿಮಗೆ? ಖಂಡಿತ ಮೇಡಮ್, ಖಂಡಿತ. ಈಗ ಫೇಸ್ಬುಕ್ ಅಲ್ಲಿ ಕೂಡ ಅಷ್ಟೇ, ಫೇಸ್ಬುಕ್ ಅಲ್ಲಿ ಕೂಡ ಉಂಟು. ಕೆಲವು ಕವನ ಇದೆಲ್ಲ ನಾನು ಫೇಸ್ಬುಕ್ ಹಾಕಿದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಮತ್ತೆ ಕೆಲವರು ಪ್ರೋತ್ಸಾಹ ಕೊಡ್ತಾರೆ. ಕೆಲವರು ನಿಮ್ಗೆಂತ ಕೆಲವರು ಹೇಳ್ತಾರೆ ಅಂತ ಕೆಲಸ ಇಲ್ಲ, ಹಾಗೆ ಅಂತ ಇಲ್ಲ. ನಾನೀಗ ಬರ್ದ್ರೆ ನಮ್ದು ನಾಗೇಶ್ವರ ಬಳಗ ಭಜನೆ ಬಳಗದಲ್ಲಿ ತುಂಬಾ ಜನ ಇದ್ದಾರೆ, ವಾರಿಜ ಆಂಟಿ ಅಂತ, ಅವರೆಲ್ಲ ಸ್ಟೇಟಸ್, ಸುನೀತಕ್ಕ, ಚಂದ್ರಕ್ಕ, ನಿರ್ಮಲಕ್ಕ, ತುಂಬಾ ಮಲ್ಲಿಕಕ್ಕ, ತುಂಬಾ ಜನ ಇದ್ದಾರೆ. ಸ್ಟೇಟಸ್ ನೋಡಿ ನನ್ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ ನಂಗೆ. ಇನ್ನು ಬರೀ ಕೀಪ್ ಇಟ್ ಅಪ್ ಮಾಲತಿ ಅಂತ ಹೇಳಿ ತುಂಬಾ ಒಳ್ಳೆ ಬರೀತಾರೆ. ತುಂಬಾ ಉಪಯೋಗ ಆಗಿದೆ ಖಂಡಿತ. ಅಂದ್ರೆ ಅದು ಮೊಬೈಲ್ ಬೇಕು, ಆದ್ರೆ ಅದೇ ಒಂದು ಗೀಳಾಗಬಾರ್ದು. ಅದರಲ್ಲಿ ಉಂಟು, ಅದರಲ್ಲಿ ಉಪಯೋಗ ಉಂಟು, ದುರುಪಯೋಗ ಉಂಟು. ನಾವು ಅದನ್ನು ಉಪಯೋಗ ಮಾತ್ರ ಮಾಡ್ಕೊಳ್ಬೇಕು. ಈಗ ಮೊಬೈಲ್ ಇಂದ ಇಲ್ಲ ಅಂದ್ರೆ ನಾವೆಲ್ಲ ಹೇಗೆ ಮುಂಚೆ ರೇಡಿಯೋಕ್ಕೆ 15 ಪೈಸೆ ಕಾರ್ಡ್ ಅಲ್ಲಿ ಒಂದು ಬರ್ದು ಹಾಕ್ತಿದ್ವಿ, ಅದು ಹೋಗ್ಲಿಕ್ಕೆ 3-2 ದಿನ ಬೇಕು, ಬರುವಾಗ ಬರ್ಲಿಕ್ಕೆ. ಅದು ಹೆಚ್ಚು ಜನ ಗೊತ್ತಾಗ
ಆಗುದಿಲ್ಲ. ಹೋದ್ರೆ ಎಷ್ಟೋ ಪ್ರತಿಭೆಗಳು ಅವಾಗ್ಲೂ ಇದ್ವು, ಹೌದೌದು. ಮುಂದಕ್ಕೆ ಬಂದಿರ್ಲಿಲ್ಲ. ಯಾಕಂದ್ರೆ ಒಂದು ಪತ್ರಿಕೆಗೆ ಹಾಕಿದಾಗ ಅದು ಪ್ರಕಟವಾಗುತ್ತೆ ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲೋ ಒಂದು ಆದ್ರೆ ಎಷ್ಟೋ ವರ್ಷದಲ್ಲಿ ಒಂದಾದ್ರೆ ಅದೇ ದೊಡ್ಡ ವಿಷಯ ಆಗ್ತಿತ್ತು. ಈಗ ಹಾಗಿಲ್ಲ. ಮತ್ತೆ ನಮ್ಗೆ ಫಂಕ್ಷನ್ ಎಲ್ಲ ಇದ್ರೆ ವಾಟ್ಸ್ಆಪ್ ಅಲ್ಲೇ ಬರ್ತದೆ ಫಂಕ್ಷನ್ ಉಂಟು. ಈಗ ನಾನು ಹೆಚ್ಚಾಗಿ MC ಎಲ್ಲ ಮಾಡ್ತೇನೆ. ನಮ್ದಿಲ್ಲೋ ಇಲ್ಲಿ ಗುಡಿಯಮ್ಮಲ್ಲಿ ದೇವಸ್ಥಾನದಲ್ಲಿ, ಮತ್ತೆ ಭಂಡಾರ ಸಂಘದ ಪ್ರೋಗ್ರಾಮ್ ಅಲ್ಲಿ, ಮತ್ತೆ ಇದು ಸ್ವಾಗತ ಬಳಗದಲ್ಲಿ, ಅಲ್ಲಿ ಜ್ಯೋತಿ ಅವರೆಲ್ಲ ಇದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಎಂತ ಪ್ರೋಗ್ರಾಮ್ ಇದ್ರು MC ನಿರೂಪಣೆಗೆ ನನ್ನನ್ನೇ ಕರೀತಾರೆ. ಹಾಗಾಗಿ ಅದು ಒಂದು ಖುಷಿ ಆಗ್ತದೆ. ಮತ್ತೆ ಅದು ನಾವು ನನಗೊಂದು ಅಭ್ಯಾಸ ಉಂಟು, ಎಲ್ಲ ಫಂಕ್ಷನ್ ಆದ್ರೆ ಎಲ್ಲಾದ್ರೂ ಫ್ರೆಂಡ್ಸ್ ಸಿಕ್ಕರೆ ಒಂದು ಫೋಟೋ ತೆಗೆದು ಸ್ಟೇಟಸ್ ಹಾಕೋದು. ಖುಷಿ ಕೊಡುವಂತ. ಹೌದು, ಯಾರು ನೋಡ್ಲಿ ಬಿಡ್ಲಿ, ನಾವೇ ನೋಡಿ ಖುಷಿ ಪಡುವುದು. ಎಷ್ಟು ಜನ ನೋಡಿದ್ರು ಅಂತ. ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳು ಅದು ಇಷ್ಟ ಪಡ್ತಾರೆ. ಹೇಳ್ತಾರೆ ಇದ್ಯಾಕೆ ಹಾಕ್ತೀರಾ ಅಂದ್ರೆ ಕೆಲವರಿಗೆ ಇರುತ್ತೆ ಇದೇನು ಅಂತ ಹೇಳಿ. ಯಾರಿಗೋಸ್ಕರ ಅಲ್ಲ, ನಮ್ಗೆ ಖುಷಿ ಆಗುತ್ತೆ. ನನ್ನ ಮಕ್ಕಳ ಯಾಕೆ ಹಾಗೆ ಹೇಳ್ತಾರೆ. ಹೌದು, ಹಾಗೆ. ಹಾಗಾಗಿ ಅದೊಂದು ಖುಷಿ ಅಂದ್ರೆ ನಾವು ನೋಡ್ತಾರೆ. ಮೊನ್ನೆ ಒಂದ್ ದಿವಸ ಒಂದು ಫಂಕ್ಷನ್ ಅಲ್ಲಿ ಸ್ಟೇಟಸ್ ಹಾಕಿ, ಆ ಮದುಮಗನ ಸ್ಟೇಟಸ್ ಹಾಕಿ ಯಾರು ಹೆಚ್ಚು ವ್ಯೂಸ್ ಇದ್ದಾರೆ ಅದು ಫಸ್ಟ್ ಪ್ರೈಸ್ ನನಗೆ ಬಂದಿತ್ತು. ಎಷ್ಟು ಬಂದಿತ್ತು? ಅದೊಂದು ಒಂದು ಹಾಫ್ ಆನ್ ಅವರ್ ಅಲ್ಲಿ 250 ವರೆಗೆ ಬಂದಿದೆ ನನಗೆ. ಬಂದಿದೆ ಒಂದು ಬಹುಮಾನ ಬಂತು. ಮತ್ತೆ ಮೊನ್ನೆ ಇಲ್ಲಿ ಮುದ್ದುಕ್ಷರ ಸ್ಪರ್ಧೆ ಆಯ್ತು, ಅಲ್ಲಿ ಕೂಡ ಹಾಗೆ MC ಎಲ್ಲ ಮಾಡ್ಲಿಕ್ಕೆ ನನ್ನನ್ನ ಕರೆದ್ರು. ಮತ್ತೆ ಮೊನ್ನೆ ಗಣೇಶೋತ್ಸವ ಪ್ರೋಗ್ರಾಮ್ ಇತ್ತು, ಅದರಲ್ಲೂ ಕೂಡ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಬಂತು. ಮತ್ತೆ ಟಗ್ ಆಫ್ ವಾರ್ ಎಲ್ಲ ಇರ್ತದೆ, ಎಲ್ಲದೂ ಕಾಂಪೀಟ್ ಮಾಡ್ತೇನೆ. ಯಾವುದು ಆಗೋದಿಲ್ಲ ಅಂತ ಇಲ್ಲ, ಸೋತ್ರು ಹೋಗಲು ಎಲ್ಲದಕ್ಕೂ ಹೋಗ್ತಿದ್ದೀರಿ. ಬಹುಮಾನ ಸಹ ತುಂಬಾ ಬಂದಿದೆ. ತುಂಬಾ ಪ್ರೈಸ್ ಎಲ್ಲ ತುಂಬಾ ಬರ್ತದೆ, ತುಂಬಾ ಬಂದಿದೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಏನ್ ಹೇಳ್ತೀರಿ ನಮ್ಮ ವೀಕ್ಷಕ? ಅದೇ ಅಂದ್ರೆ ಕೆಲವ್ರು ಹೇಳ್ತಾರೆ ಎಂತ ಬರೆಯುವುದು ಸುಮ್ಮನೆ ಎಂತಕ್ಕಂತ. ಅದರಲ್ಲಿ ಇರುವಂತ ಇಂಟ್ರೆಸ್ಟ್ ಇದ್ರೆ ಉಂಟಲ್ಲ, ನಮ್ಗೆ ಯಾವ ಅದು ಬರಿತಾ ಕೂತ್ಕೊಂಡ್ರೆ ನಮ್ಗೆ ಯಾವ ತಲೆಬಿಸಿ ಇರುವುದಿಲ್ಲ, ಟೆನ್ಷನ್ ಎಂತರಿದ್ರೆ. ಈಗ ಕವನ ನನಗೀಗ 6 ಗಂಟೆಯಿಂದ 9:30 ಬರಿಬೇಕಂತ ಇರ್ತದೆ. ಅದು ಆ ಟೈಮಲ್ಲಿ ಬರಿಬೇಕಂತ ಒಂದೇ ಅದೇ ಇಂಟ್ರೆಸ್ಟ್ ಇರ್ತದೆ ನಮ್ಗೆ. ಬೇಗ ಕೆಲಸ ಮಾಡಿ ಬರೆಯುವ ಅಂತ. ಅದೇ ಮನೆಯಲ್ಲೆಲ್ಲ ಬೇಗ ಕೆಲಸ ಮಾಡಿ ಬರೆದು ಮತ್ತೆ ಅದೊಂದು ಖುಷಿ. ಅದು ನಾಳೆ ಪ್ರೈಸ್ ಬರ್ತದೆ, ಉತ್ತಮ ಬರ್ತದೆ, ಅತ್ಯುತ್ತಮ ಬರ್ತದೆ. ಅವಾಗ ಅದೊಂದು ನಮ್ಗೆ ನಾವು ಬರೋದಕ್ಕೆ ನಮ್ಗೆ ಕೊಟ್ಟಿದ್ದಾರೆ ಅಂತ ಹಾಗೆ ಅನಿಸ್ತದೆ. ನಾವು ಯಾವುದೇ ಒಂದು ವಿಷಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಬೇರೆ ಎಲ್ಲ ಯೋಚನೆಗಳು ಬರುವುದಿಲ್ಲ. ಯಾವಾಗ್ಲೂ ಖುಷಿ ಆಗಿರ್ಬೇಕು. ಅದೇ ಸಂದೇಶ ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ನೀವು. ಹೌದು. ಮತ್ತೆ ಮೊನ್ನೆ ಇದಕ್ಕೆ ರೇಡಿಯೋ ಮಣಿಪಾಲಕ್ಕೂ ಹಾಗೆ ಅಲ್ಲಿ ಲಕ್ಷ್ಮಿ ಮೇಡಮ್ ಕರೆದಿದ್ದಾರೆ. ಕತೆ ವಾಚನ ಮಾಡಿದ್ದೇನೆ. ಕತೆ ವಾಚನ ಮಾಡಿ ಅಲ್ಲಿ ಕೂಡ ಅದೆಲ್ಲ ಬಂತಲ್ಲ, ಎಲ್ಲ ರೇಡಿಯೋಕ್ಕೆ ಹೋಗಿದ್ದೆ ಮರತೆ ನೀನು ಅಂತ ಎಲ್ಲ ಹೇಳ್ತಾರಲ್ಲ. ಮತ್ತೆ ನಮ್ಗೊಂದು ಖುಷಿ. ಅವರು ತುಂಬಾ ಲಕ್ಷ್ಮಿ ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ನನ್ನ ಫ್ರೆಂಡ್ಸ್ ಕೆಲವ್ರನ್ನೆಲ್ಲ ನಾನು ಕಳಿಸಿದ್ದೆ ಅವರಿಗೆ. ತುಂಬಾ ಖುಷಿಯಾಗಿದೆ ಅವರಿಗೆಲ್ಲ ನೋಡಿ. ಅದೇ ಮಾಡಿದ್ರಿ, ಅದೊಂದು ಕತೆ ಮಾಡಿದ್ದೆ, ಕತೆ ವಾಚನ. ತಾಯಿ ಅಂತ, ತಾಯಿಯ ಬಗ್ಗೆ ಒಂದು ಕತೆ ಬರೆದಿದ್ದೆ. 2 ಮಕ್ಕಳನ್ನ ಎಷ್ಟು ಕಷ್ಟದಲ್ಲಿ ತಾಯಿ ಸಾಕ್ತಾಳೆ ಗಂಡ ತೀರಿಯೋದ್ಮೇಲೆ, ಅದೆಲ್ಲ ಒಂದು ಕತೆ ಬರೆದಿದ್ದೆ. ತುಂಬಾ ಅವರಿಗೂ ತುಂಬಾ ಖುಷಿ ಆಯ್ತು. ಹೌದು. ಮತ್ತೆ ನಿಮ್ಗೆ ತುಂಬಾ ಇದು ರೇಡಿಯೋ ಮತ್ತೆ ಇದು TV ಎಲ್ಲ ಉಂಟಲ್ಲ, ಕವಿಗಳಿಗೆ ಮತ್ತೆ ಎಲ್ಲ ಪ್ರತಿಭೆಗಳಿಗೆ ಒಂದು ಸ್ಫೂರ್ತಿ. ಮತ್ತೆ ಯಾವಾಗ್ಲೂ ಒಂದು ಬರವಣಿಗೆ ಅನ್ನೋದು ಖುಷಿ ಕೊಡುವಂತ ವಿಚಾರನೆ. ನನಗೆ ಚಿಕ್ಕಂದಲ್ಲಿ ಕತೆ ಓದುವ ಅಭ್ಯಾಸವೇ ನನಗೆ ಈ ಮಟ್ಟಕ್ಕೆ ತಂದಿರಬಹುದು ಅಂತ. ನಿಮ್ಗೆ ಅದೇ ಹೇಳಿದ್ರಲ್ಲ ಕಾರ್ಯಕ್ರಮದ ಮೊದಲಿಗೆ, ನಿಮ್ಗೆ ಪ್ರೇರಣೆನೇ ನೀವು ಓದಿರುವಂತದ್ದು, ಅದರ ಮುಖಾಂತರ ನೀವು ಬಂದಿರುವಂತದ್ದು. ನಂತರ ವಾಟ್ಸ್ಆಪ್ ಗ್ರೂಪಿನ ಮುಖಾಂತರ ನಿಮ್ಗೆ ಇನ್ನೂ ಪ್ರೋತ್ಸಾಹ ಸಿಕ್ಕಿರುವಂತದ್ದು. ಅಲ್ಲಿಂದ ಇಲ್ಲಿವರೆಗೂ ಇಷ್ಟೊಂದು ಬೆಳೆದಿದ್ದೀರಿ. ದೇವರ ದಯ, ಗುರು ಹಿರಿಯರ ಆಶೀರ್ವಾದ, ಮತ್ತೆ ಫ್ರೆಂಡ್ಸ್ ನವರ ಸಪೋರ್ಟ್, ಮತ್ತೆ ಮನೆಯವರ ಸಪೋರ್ಟ್ ಎಲ್ಲರೂ. ಖುಷಿ ಆಯ್ತು ಮೇಡಮ್, ನೀವು ಇಷ್ಟು ಹೊತ್ತು ನೀವು ನಮ್ಮೊಂದಿಗಿದ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಈ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಲಿ, ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಧನ್ಯವಾದಗಳು. ನನಗೆ ಈ ಅವಕಾಶ ಮಾಡಿಕೊಟ್ಟ ಸ್ಪಂದನ ಟಿವಿಯವರಿಗೂ ಹಾಗೂ ನನ್ನ ಮೆಚ್ಚಿನ ಅನಿತಾ ಮೇಡಮ್, ಇವರು ನನ್ನ ಮಗಳ ಟೀಚರ್ ಕೂಡ, ತುಂಬಾ ಧನ್ಯವಾದ. ನಿಮ್ಗೆ ಧನ್ಯವಾದ. ಇದು ಇಂದಿನ ಕವಿ ಸಮಯ. ಮುಂದಿನ ಕವಿ ಸಮಯದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.